ಮಂಗಳೂರಿನ ಬೋಳೂರಿನ ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ಸಹಿತ ವರ್ಷಾವಧಿ ಮಹಾಪೂಜೆ ಕಾರ್ಯಕ್ರಮವು ಫೆಬ್ರವರಿ 11 ರಿಂದ ಫೆಬ್ರವರಿ 15ರವರೆಗೆ ಮತ್ತು ಫೆಬ್ರವರಿ 19ರಂದು ಶ್ರೀ ಮಲರಾಯ ಧೂಮಾವತಿ ದೈವಗಳ ನೇಮೋತ್ಸವ ನಡೆಯಲಿದ್ದು ಆ ಪ್ರಯುಕ್ತ ದೇವಸ್ಥಾನಕ್ಕೆ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಸಾಗಿತು. ಬೋಳೂರು ಮೊಗವೀರ ಮಹಾಸಭಾದ ಚಾವಡಿಯಿಂದ ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನಕ್ಕೆ ಹೊರೆಕಾಣಿಕೆ ಮೆರವಣಿಗೆ ಸಾಗಿತ್ತು. ನೂರಾರು ಭಕ್ತರು ಹಸಿರು ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಬೋಳೂರು ಮೊಗವೀರ ಮಹಾಸಭಾದ ಅಧ್ಯಕ್ಷರಾದ ರಾಜಶೇಖರ್ ಕರ್ಕೇರ, ಉಪಾಧ್ಯಕ್ಷರಾದ ದೇವದಾಸ್ ಬೋಳೂರು, ಖಜಾಂಜಿ ರಂಜನ್ ಬೋಳೂರು, ಕಾರ್ಯದರ್ಶಿ ಸುಭಾಷ್ ಕುಂದರ್ ಹಾಗೂ ಗುರಿಕಾರರು, ಬೋಳೂರು ಮೊಗವೀರ ಮಹಾಸಭಾದ ಸದಸ್ಯರುಗಳು ಹಾಗೂ ಮಹಿಳಾ ಮಂಡಲದ ಅಧ್ಯಕ್ಷರು, ಸದಸ್ಯರುಗಳು ಪಾಲ್ಗೊಂಡಿದ್ದರು. ಜಗನ್ಮಾತೆ ಮಾಮಯ್ಯ ಪಾದಾರಂದಕ್ಕೆ ಗೋವಿಂದ ಗೋವಿಂದ. ಹೊರೆ ಕಾಣಿಕೆ ಕನಸಿನ ಸಂಪ್ರದಾಯ ಕಾಲಕ್ರಮೇಣ ಅವು ಚಾರಣಾಂತರು ಉಂಟುಕೊಂಡಿದ್ದೆ ಅಂಚೆಗಳಿಗೆ ಚಿಂತನೆ ಮಲ್ಕೊಂಡು ಅವೇನು ಪುನರ್ ಪ್ರಾರಂಭ ಮಂತಂದ ಅಪ್ಪನ ಸಂಪೂರ್ಣ ಅನುಗ್ರಹಣಿಗಳ ಗ್ರಾಮಗೊಂಡು ಅಂತಿನ ತೆರೆದು ಬೈತು ಅಂಚದ ಆ ಪ್ರಕಾರವಾದ ವಿಸರ್ಜನ ಮಹಾಸಭೆಗೆ ಈಗಲೂ ಅಪ್ಪನ ಹೊರೆ ಕಾಣಿಕೆಯನ್ನು ಪ್ರಾರಂಭ ಮಲ್ಪುಗ ಅವನಿಗೆ ನಿರ್ಧಾರ ಉಂಟಂತಂದ ಆ ಪ್ರಕಾರವಾದ ಗ್ರಾಮದ ಸರ್ವೇ ಇರಲ್ಲ ಇಷ್ಟೊಂದು ಅಕಲ್ನಕನ ಇಲ್ಲದ ವಿನಂತಿ ಕಾಣಿಕೆ ಒಂದು ತಾರಾಯಿ ಮತ್ತು ₹100 ಕಾಣಿಕೆಯನ್ನು ಪ್ರತಿ ಇಲ್ಲದ ಇನಿ ಇಂಚಿನ ಸೇವೆ ನೆಟ್ಲೆಚ್ಚ ವಿಜೃಂಭಣೆ ಕನಪಿನಿಗೆ ಗ್ರಾಮಗೂ ಅನುಗ್ರಹವನ್ನು ಕೊರಡು ಬಂದು ಆ ತಾಯಿ ಎಪ್ಪಡ ಗ್ರಾಮ ಎತ್ತದ ನಟನು ಅಗಣಿಸು ಪ್ರಾರ್ಥನೆ.